ಉಪ್ಪಿನಕಾಯಿ ನಂಚ್ಕೊಳ್ತೀವಲ್ಲ ಒಂದು ಸೈಡಿಗೆ ಇರಲಿ ಅಂತ ಹಾಗೆ ಇಟ್ಟಿರ್ತಾರೆ. ರಾಜಕೀಯದಲ್ಲಿ ಗ್ಲಾಮರ್ ಹೇಳಿಕೆ, ಮಾಜಿ ಸಚಿವೆ ಮೋಟಮ್ಮ ಮಾತಿಗೆ ವಿವಾದ. ರಾಜಕೀಯದಲ್ಲಿ ಹೆಣ್ಣು ಮಕ್ಕಳು ಗ್ಲಾಮರಸ್ ಆಗಿರಬೇಕು ಅನ್ನೋದು ಹೆಚ್ಚಾಗಿದೆ ಎಂಬ ಮಾಜಿ ಸಚಿವೆ ಕಾಂಗ್ರೆಸ್ ನಾಯಕಿ ಮೋಟಮ್ಮ ಅವರ ಹೇಳಿಕೆ ವಿವಾದಕ್ಕೆ ಹಾದಿ ತೆರೆದಿದೆ. ಮಹಿಳಾ ವೈಭವ 2026ರ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಆಗಿರುವ ಮೋಟಮ್ಮ ಭಾಷಣ ಮಾಡಿದ್ದರು. ಮಂಗಳೂರು ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟದಿಂದ ಆಯೋಜನೆಯಾದ ಕಾರ್ಯಕ್ರಮದಲ್ಲಿ ರಾಜಕೀಯದಲ್ಲಿ ಮಹಿಳೆಯರು ಚುರುಕಾಗಿರಬೇಕು, ಅದನ್ನು ಬಿಟ್ಟು ಹೆಣ್ಣು ಮಕ್ಕಳು ನಾವು ಗ್ಲಾಮರಸ್ ಆಗಿ ಇರಬೇಕು ಎಂಬುದು ಸರಿಯಲ್ಲ ಎಂಬ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ರಾಜಕೀಯ ಮುಖಂಡರು ನಮ್ಮನ್ನು ಗುರುತಿಸಬೇಕು, ಅವರಿಗೆ ನಾವು ಬಹಳ ಒಬೀಡಿಯಂಟ್ ಆಗಿರಬೇಕು ಎಂಬ ಮನೋಭಾವವನ್ನು ಬಿಡಬೇಕು. ಎಲ್ಲಿಯವರೆಗೆ ಹಲ್ಲು ಕಿರಿಯೋದನ್ನು ನಾವು ಬಿಡುವುದಿಲ್ಲವೋ ಅಲ್ಲಿಯವರೆಗೆ ನಾವು ರಾಜಕೀಯದಲ್ಲಿ ಊಟಕ್ಕೆ ಉಪ್ಪಿನಕಾಯಿ ಅಷ್ಟೇ ಎಂಬ ಅವರ ಮಾತು ಚಪ್ಪಾಳೆ ಗಿಟ್ಟಿಸಿತು. ಹಿಂದೆ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿ ಕಾರ್ಯನಿರ್ವಹಿಸಿದ ಮೋಟಮ್ಮ ಅವರ ಮಾತು ಅವರು ಪ್ರತಿನಿಧಿಸುವ ಪಕ್ಷದ ಪರಿಸ್ಥಿತಿ ಹಾಗೂ ಮಹಿಳೆಯರ ಸ್ಥಾನದ ಬಗ್ಗೆ ಬೆಳಕು ಚೆಲ್ಲಿದೆ ಎಂಬುದಾಗಿ ವ್ಯಾಖ್ಯಾನಿಸಲಾಗುತ್ತಿದೆ. ಇವತ್ತು ನಾವು ಏನು ಮಾಡ್ತೀವಿ ಅಂದರೆ ರಾಜಕಾರಣದಲ್ಲಿ ಹೆಣ್ಮಕ್ಳು ನಾವು ಒಂಥರ ಗ್ಲಾಮರಸ್ ಆಗಿರಬೇಕು, ನಮ್ಮ ನಾಯಕರುಗಳು ನಮ್ಮನ್ನು ಗುರುತಿಸಬೇಕು, ನಮ್ಮ ನಾಯಕರಿಗೆ ನಾವು ಭಾಳ ಒಬೀಡಿಯೆಂಟ್ ಆಗಿರಬೇಕು. ಇದು ಜಾಸ್ತಿ ಆಗಿದೆ. ಇದನ್ನು ಬಿಡಬೇಕು. ಇದನ್ನು ಎಲ್ಲಿವರೆಗೂ ನೀವು ಬಿಡೋದಿಲ್ಲ. ರಾಜಕೀಯದಲ್ಲಿ ಹಲ್ಲು ಕಿರ್ಕೊಂಡು ಹೋಗೋದು ಅಂತ ನಾನು ಹೇಳ್ತೀನಿ. ಹಲ್ಲು ಕಿರಿಯೋದು ಬಿಡಬೇಕು. ನಾವು ನಮ್ಮ ಸುತ್ತಮುತ್ತಲಿನ ಜನರಿಗೆ ಸಹಾಯ ಮಾಡ್ತಾ ಇದ್ದರೆ, ಅಥವಾ ಓಲ್ಡ್ ಏಜ್ ಹೋಮ್ನವ್ರು ಇರ್ಬೋದು, ಅಥವಾ ಹ್ಯಾಂಡಿಕ್ಯಾಪ್ ಇರ್ಬೋದು, ಈಗ ಬಂದಿರುವ ಗ್ಯಾರಂಟಿ ಎಲ್ಲಿ 2000 ಅವ್ರಿಗೆ ಲಿಂಕು ಮಾಡಿ ಅವ್ರಿಗೆ ಸಹಾಯ, ಇದೆಲ್ಲ ಮಾಡಿದರೆ ಹೆಣ್ಮಕ್ಳು ನಾವು ಹೇಳ್ದಂಗೆ ಕೇಳ್ತಾರೆ. ಯಾವ ನಾಯಕರಿದ್ದಾರೆ ಚುನಾವಣೆ ಟೈಮಲ್ಲಿ ನಮಗೆ ಬಂದು ಹಲ್ಲು ಕಿರಿಬೇಕು, ನಮ್ಮನ್ನು ಬಂದು ಬೇಡಬೇಕು, ಅಮ್ಮ ನಿನ್ನ ಸಹಾಯ ಬೇಕಮ್ಮ, ಇದೊಂದು ಸಾರಿ ನೀನು ಸಹಾಯ ಮಾಡುವ. ಹಣಕ್ಕೋಸ್ಕರ ಓಟ್ ಹಾಕೋದಲ್ಲ, ಹಣಕ್ಕೋಸ್ಕರ ನಾವು ರಾಜಕೀಯ ಮಾಡೋದಲ್ಲ. ಇದನ್ನು ನಾವು ಎಲ್ಲಿವರೆಗೂ ಅರ್ಥ ಮಾಡ್ಕೊಳ್ಳೋದಿಲ್ಲ, ರಾಜಕೀಯದಲ್ಲಿ ವಿಚಾರ ಮಾಡೋದಿಲ್ಲ, ನಡೆದುಕೊಳ್ಳೋದಿಲ್ಲ, ಅಲ್ಲಿವರೆಗೂ ಕರಿಬೇವೆ. ಉಪ್ಪಿನಕಾಯಿ ನಂಚ್ಕೊಳ್ತೀವಲ್ಲ ಒಂದು ಸೈಡಿಗೆ ಇರಲಿ ಅಂತ ಹಾಗೆ ಇಟ್ಟಿರ್ತಾರೆ. ಅದನ್ನು ನೀವು ಬಿಟ್ಟು ಗಟ್ಟಿತನ ಎಲ್ಲಿವರೆಗೂ ತೋರಿಸೋದಿಲ್ಲ ಅಲ್ಲಿವರೆಗೂ ಇರುತ್ತೆ.